ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಮಿತ್ತಬಾನ ಕೇಂದ್ರದ್ದು ಶುಕ್ರವಾರ ಮಧ್ಯಾಹ್ನ ವಿಕ್ರಮ್ ಲ್ಯಾಂಡರ್ ಬೊಕ್ಕ ಪ್ರಜ್ಞಾನ್ ರೋವರ್ ಅನ್ನು ತುಂಬುದಿನ ಜಿಎಸ್ಎಲ್ವಿ ಮಾರ್ಕ್ ಮೂಜಿ ಬಾಹುಬಲಿ ರಾಕೆಟ್ ಮಿತ್ತಬಾನ ಏರಂಡು ಬಾನುಗೇರ್ನ ಕೆಲವು ಕ್ಷಣೊಟ್ಟೆ ಚಂದ್ರಯಾನ ಮೂಜಿ ನೌಕೆ ನಿಘಂಟದ ಕಕ್ಷೆ ಸೇರ್ದು ಗೆಲ್ಮೆ ಪಡೆತಂಡು ದೆತ್ತ ಒಟ್ಟುಗು ಒತ್ತು ಗ್ರಹನು ಚಂದ್ರನ ಮೇಲ್ಮೇಟು ಸುಲಭವಾದ ಜಪಡಾವನ ಆದಿವಾರದ ಕಾರ್ಯಾಚರಣೆಗೆ ಅಧಿಕೃತ ಚಾಲನೆ ತೆಗೆದಂಡು ಚಂದ್ರಯಾನ ಮೂಜಿ ಲ್ಯಾಂಡರ್ ರೋವರ್ ಬೊಕ್ಕ ಪ್ರೊಪಲ್ಷನ್ ಮಾಡ್ಯೂಲ್ ಇತದು ಸುಮಾರು 3,000 ಕಿಲದಿನ್ನ ಉಂಡು ದಿನ ಮಿತ್ತು ಏರಾರೆಗಾದ ಇಸ್ರೋ ಸಂಸ್ಥೆದ ವಿಜ್ಞಾನಿಲು ಬೊಕ್ಕ ಕರ್ತವ್ಯಡುಪ್ಪುನಕ್ಲು ಮಾತ್ರ ತಂದೆ ಈ ಸರ್ತಿ ಬೊಂಬೈದ ಪೋವಾಯಿ ಬೊಕ್ಕ ಕೊಯಮತ್ತೂರುಡುಪ್ಪುನ ಲಾರ್ಸನ್ ಅಂಡ್ ಟ್ಯಾಬ್ರೋ ಕಾರ್ಖಾನೆದ ಕೆಲಸದಕ್ಲು ಬೆರಿಸಾಯ ಕೊಡ್ತೇರು ಚಂದ್ರಯಾನ ಮೂಜೇನು ಬಾನುಗೇರಾದ ಗೆಲ್ಮೆ ಪಡೆಗೆ ನೀಡಿದವರ ಹಿರಿಯ ವಿಜ್ಞಾನಿಲು ಬಾರಿ ಖುಷಿಟ್ಟು ಕೈ ಕುರ್ಕುದು ಸಂಭ್ರಮಾಚರಣೆ ಮಲ್ತೇರು. सामान निष्पादन करते हुए अपनी निर्दिष्ट कक्षा की ओर बढ़ रहे हैं. S200 motors thrusting simultaneously, generating a peak thrust. अभी घोषणा की गई L110 अब 114.8 किलोमीटर हुए. 25 ignition confirmed. जिम्बल का इस्तेमाल किया जाता है. चंद्रयान 3 को सफलतापूर्वक अंतक्षेपित कर दिया गया है इलिप्टिकल पार्किंग ऑर्बिट पर. Accomplished. Handing over to mission director. This is mission control. ಎಸ್ಎಂಎಸ್ ಬರವು ಸಂಸ್ಥೆದ ಪ್ರಶ್ನೆ ಪತ್ರಿಕೆಯನ್ನು ಕಿಡಿಗೇಡಿಲು ಸುದ್ದಿ ಮಲ್ತದ್ದು ಶಾಲೆಡು ಧಾರ್ಮಿಕ ಶಿಕ್ಷಣ ಕೊರೊಂದುಲ್ಲೆರೆಂದು ಅಪವಾದ ಬರ್ಪುನಂಚ ಮಲ್ತದೇರು. ಎಸ್ಎಂಎಸ್ ಬ್ರಹ್ಮಾವರ ಬರವು ಸಂಸ್ಥೆನ ಮಿತ್ತು ಸಾಮಾಜಿಕ ಮಾಧ್ಯಮಲಿಡು ಏವ್ರ ತೋಜಿದನು ಸುರುತ ಎಲ್ಯ ಪರೀಕ್ಷೆದ ಸಮಾಜಶಾಸ್ತ್ರ ಪ್ರಶ್ನೆ ಪೇಪರ್ ಅನ್ನು ಕಿಡಿಗೇಡಿಲು ಸುದ್ದಿ ಮಲ್ತದೇರು ಮುಲ್ಪ ಇಸ್ಲಾಂ ಬೊಕ್ಕ ಕ್ರಿಶ್ಚಿಯಾನಿಟಿ ಬಗೆಟ್ ಮಾತ್ರ ಕೇನ್ನ ಪ್ರಶ್ನೆಗೂ ವಿರೋಧ ತೋಜಿದನು. ಸಂಸ್ಥೆದ ಆಡಳಿತ ಮಂಡಳಿದ ಧರ್ಮಗಳ ಪ್ರಶ್ನೆ ಪೇಪರ್ಗಳ ಸಂಬಂಧ ಜೋಡಿಸಾದ ಸುದ್ದಿ ಆತನು ಮುಲ್ಪ ಧಾರ್ಮಿಕ ಬರವು ಕಲ್ಪ ಒಂದು ದೂರೊಂದುಲ್ಲೇರು ಸಾಮಾಜಿಕ ಜಾಲತಾಣಲಿಡು ಇಂಚ ಸುದ್ದಿಯ ಒಂದು ಪುನೇಕ್ ಎಸ್ಎಂಎಸ್ ಶಿಕ್ಷಣ ಮಂಡಳಿ ಉತ್ತರ ಕೊರ್ದಿದ್ದದು ಸತ್ಯಾಂಶಲೇನು ತಿರ್ಗಾಯಿನ ಸಂದೇಶಲೇನ ಬಗೆಟ್ಟು ವಿರೋಧ ತೋಜಿಪಾದನು ತಿಂಗಳದ ಅಖೀರಿಗೂ ನಡತಿನ ಸುರೂತ ಎಲ್ಯ ಪರೀಕ್ಷೆದ ಪ್ರಶ್ನೆ ಪತ್ರಿಕೆ ಉಂದುವಾದಿತ್ತದು ಸುರೂತ ಪರೀಕ್ಷೆಗೂ ಸಮಾಜಶಾಸ್ತ್ರದ ರಡ್ ಪಾಟಲಿನ ಆಧರಿತದು ಪ್ರಶ್ನೆ ಕೇಂದಿತ್ತನು. ಸುರೂತ ಪಾಠದ ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದಿ ವರ್ಲ್ಡ್ ಬೊಕ್ಕ ರಡ್ಡನೇ ಪಾಠ ಬಿಗಿನಿಂಗ್ ಆಫ್ ಮಾಡರ್ನ್ ಏಜ್ ನೆಟ್ ಕ್ರಿಶ್ಚಿಯಾನಿಟಿ ಇಸ್ಲಾಂ ಕೋರ್ಸೆಡ್ ಮಂಗೋಲ್ಸ್ ಟರ್ಕೀಸ್ ಕಲ್ಪೋಡಾಯಿನ ಪಾಠ ಇತ್ತದು ಈ ಪಠ್ಯ ಅಂಶನೇ ವಿಷಯ ಆದದ್ದು ಈ ಒಂದು ತಯಾರಾತಿನ ಪ್ರಶ್ನೆ ಪತ್ರಿಕೆಡು ಒವ್ವೇ ಹಾಳು ಉದ್ದೇಶ ಇಜ್ಜಿ ಪಠ್ಯ ಅಂಶಲಿನ ಬಗೆಟ್ ಪ್ರಶ್ನೆ ಪತ್ರಿಕೆ ತಯಾರು ಮಲ್ತದ ಇಂಕ್ಲನವ್ಲು ಒವ್ವೇ ಧರ್ಮ ಶಿಕ್ಷಣ ಕೊರೊಂದಿಜ್ಜಿ ನನದ ಪಾಠಲಿಡು ಹಿಂದೂ ಧರ್ಮ ದಾಸ ಪರಂಪರೆ ಇಂಚಿತಿ ಪಾಠ ಬರ್ಪುಂಡು ಆಡಳಿತ ಮಂಡಳಿದ ಧರ್ಮಗಳ ಪ್ರಶ್ನೆ ಪೇಪರ್ಗಳ ಒವ್ವೇ ಸಂಬಂಧ ಇಜ್ಜಿ ಆಂಡ ಎಂಕ್ಲಿನ ಸಂಸ್ಥೆದ ಬಗೆಟ್ ಮರ್ಯಾದೆ ದೆತ್ತದು ಜೋಕ್ಲಿನ ಇಲ್ಲಲ್ ದಕ್ಲಿಡ ಪೋಡಿಗೆ ಉಂಡು ಮಲ್ತದೆರೆಂದು ಶಾಲೆದ ಆಡಳಿತ ಮಂಡಳಿ ವಿರೋಧ ತೋಜಾದನು. ನಮ್ಮ ಎಸ್ಎಂಎಸ್ ಸಮೂಹ ಸಂಸ್ಥೆಯ ಎಸ್ಎಂಎಸ್ ಆಂಗ್ಲ ಮಾಧ್ಯಮ ಶಾಲೆ ರಾಜ್ಯ ಪಠ್ಯಕ್ರಮ ಸ್ಟೇಟ್ ಸಿಲೆಬಸ್ನ ಶಾಲೆಯಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆಯಿತು. ಅಲ್ಲಿ ಒಂದು ತಿಂಗಳಲ್ಲಿ 2 ಪಾಠಗಳನ್ನು ಮಾಡಿದರು. ಆ ಪಾಠದಲ್ಲಿ ಬರುವಂತಹ ಪಠ್ಯಾಂಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ಒಂದು ಪ್ರಶ್ನೆ ಪತ್ರಿಕೆ ಮಾಡಿ ಕೊಟ್ಟಿದ್ದರು. ಆದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಅಲ್ಲಿಯ ಪಠ್ಯಾಂಶ ಕ್ರಿಶ್ಚಿಯಾನಿಟಿ ಬಗ್ಗೆ ಇಸ್ಲಾಂ ಬಗ್ಗೆ ಮಾತ್ರ ರಿನೈಸೆನ್ಸ್ ಬಗ್ಗೆ ಇದ್ದ ಕಾರಣ ಶಿಕ್ಷಕಿ ಯಾವುದೇ ದುರುದ್ದೇಶ ಇಲ್ಲದೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಮಕ್ಕಳಿಗೆ ಕೊಟ್ಟಿದ್ದರು. ಆದರೆ ಸಮಾಜದಲ್ಲಿ ಕೆಲವು ಮನಸ್ಸುಗಳು ಅದನ್ನು ಬೇರೆ ಅರ್ಥ ಮಾಡಿಕೊಂಡು ನಮ್ಮ ಇಡೀ ಎಸ್ಎಂಎಸ್ಸನ್ನು ಆಡಳಿತ ಮಂಡಳಿಯ ಕೋಮಿಗೂ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪಠ್ಯದ ಒಂದು ಧರ್ಮಕ್ಕೂ ಸಂಬಂಧ ಕಲ್ಪಿಸಿ ನಮ್ಮ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸುಳ್ಳು ಸುದ್ದಿಯನ್ನು ಸತತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ವಾಸ್ತವಕ್ಕೆ ಬಹಳ ದೂರವಾಗಿದ್ದು ಸತ್ಯಾಂಶವನ್ನು ತಿರುಚಿದ್ದಾರೆ. ಯಾಕಂದರೆ ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಕನ್ನು ಅನೇಕ ವರ್ಷಗಳಿಂದ ಪಾಠ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕರಿಗೂ ಗೊತ್ತುಂಟು. ಇದು ಮೊದಲ ಮತ್ತು 2ನೇ ಪಾಠ ಸ್ವಲ್ಪ ಧರ್ಮ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಎಲ್ಲಿ ಧರ್ಮದ ಉದಯವಾಯಿತು ಅನ್ನೋದರ ಬಗ್ಗೆ ಇದೆ. ಅದನ್ನೇ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂತಹ ಒಂದು ವಿದ್ಯಮಾನವನ್ನು ಇಂತಹ ಮನಸ್ಥಿತಿಯನ್ನು ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ಇದು
ಸಮಾಜದ ಸ್ವಾಸ್ಥ್ಯವನ್ನು ಕದಿಡ್ತದೆ, ನಮ್ಮ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತದೆ. ದಯವಿಟ್ಟು ಇದನ್ನು ಯಾರೂ ಮಾಡಬೇಡಿ. SMS ಎಲ್ಲ ಸಂಸ್ಥೆಗಳಲ್ಲೂ 1916ರಿಂದ ಶೈಕ್ಷಣಿಕ ಸೇವೆಯನ್ನು ಆರಂಭಿಸಿದ್ದಾರೆ. ಇವತ್ತಿನವರೆಗೂ ಅಲ್ಲಿ ಒಂದು ಸಾಮರಸ್ಯದ ಒಂದು ವಾತಾವರಣವಿದೆ. ನಾನು 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಯಕ್ಷಗಾನಗಳನ್ನು ಮಾಡಿ, ರಾಮನ ಕಥೆ, ಕೃಷ್ಣನ ಕಥೆ ಎಲ್ಲದನ್ನು ಮಾಡಿದ್ದೇನೆ. ಇಲ್ಲಿ ಎಲ್ಲ ಧರ್ಮದವರಿಗೂ ಧರ್ಮ ನಿರಪೇಕ್ಷವಾದ ಕಾಸ್ಮೋಪಾಲಿಟನ್ ಸಂಸ್ಕೃತಿಯನ್ನು ನಮಗೆ ಹೇಳಿಕೊಡ್ತಾರೆ. ನಮ್ಮ ಮಕ್ಕಳಿಗೂ ಅಲ್ಲಿ ಹೇಳಿಕೊಡ್ತಾರೆ. ಕೋಟಿಗಟ್ಟಲೆ ಬೆಲೆ ಉಪ್ಪುನ ಅಂಬರ್ ಗ್ರೇಸ್ ಎಂದು ನಂಬಾದು ಮಾರಿಯರ ಪ್ರಯತ್ನ ಮಲ್ತೊಂದಿತ್ತಿನ ಮೂವೀರ ಆರೋಪಿಲೇನು ಒಡಿಪು ಪೊಲೀಸರು ಪತ್ತಿದರು. ಬೈಂದೂರು ತಾಲೂಕು ಎಡ್ತೆರೆ ಗ್ರಾಮದ ಹೊಸ ಬಸ್ ಸ್ಟ್ಯಾಂಡ್ ಕೈತಲು ಮಾಹಿತಿ ಆಧಾರಡು ಕಾರ್ಯಾಚರಣೆ ನಡಪೈನ ಬೈಂದೂರು ಪೊಲೀಸರು ಮಾಲ್ದ ಒಟ್ಟುಗ ಆರೋಪಿಲೇನು ಪತ್ತಿದರು. 26 ವರ್ಷದ ನಿರಂಜನ್, 27 ವರ್ಷದ ಮಿಲನ್, ಮನೀಶ್ ಶೆಟ್ಟಿ, 31 ವರ್ಷದ ಪೃಥ್ವಿ, ಡಾಮಿನಿಕ್ ಬಂಧನಾಯಿನ ಆರೋಪಿಲು ಶಿವಮೊಗ್ಗದ ಕುಲಾದುಲಿருந்து ತನಿಖೆಡು ತೆರೆದು ಬೈದನು. ಆರೋಪಿಲು ಮಂಜಲ್ ಬಣ್ಣದ ಮೇಣದಂಚಿನ ವಸ್ತುನು ತಿಮಿಂಗಿಲದ ಅಂಬರ್ ಗ್ರೀಸ್ ಎಂದು ಪಂಡಿದು 10 ಲಕ್ಷ ರೂಪಾಯಿ ಬೆಲೆಗೂ ಸಾರ್ವಜನಿಕರಿಗೆ ಮಾರ್ದು ಕಾಸು ಮಲ್ಪರಿತ್ತಿருந்து ಪೊಲೀಸರು ತೆರಿಪಾದರು. ಅಕ್ಲೇರ್ದು 3 ಕಿಲೋ 10 ಗ್ರಾಂ ತೂಕದ ತಿಮಿಂಗಿಲದ ಅಂಬರ್ ಗ್ರೀಸ್ ತಂಚ ಉಪ್ಪುನ ವಸ್ತುನು ಸ್ವಾಧೀನಗೊದೆತೊಂದು ಆರೋಪಿಲಿನು ಬಂಧನ ಮಲ್ತದಿತ್ತದು ಕೇಸ್ ಪಾರ್ದು ತನಿಖೆ ಶುರು ಮಲ್ತಿದ್ದರು. ಇಂಚ ಜನಕ್ಲೇನು ಮಂಗೆ ಮಲ್ಪನ ಪಾಕ ಜನ ಉಳ್ಳೇರು. ಜನಕುಲು ಜಾಗೃತೊಡಪ್ಪಡು. ಈ ಬಗ್ಗೆ ಒವ್ವೇ ಮಾಹಿತಿ ಇತ್ತಂಡ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊರಡುಂದು ಪೊಲೀಸರು ಕೇನೊಂದರು. ತುಳುನಾಡದ ಕಲ್ಲುಟ್ಟಿ ದೈವದ ಪುದರ್ಪೊಯಿ ಪನೊಲಿಬೈಲ ದೇವಸ್ಥಾನದ ಸೇವೆಲೆಗೆ ಕಟ್ಟುನ ಕಾಸನ್ನು ರಾಜ್ಯ ಮುಜರಾಯಿ ಇಲಾಖೆ ಹೊರಡ್ದೊರನೆ ಒಂಜಿ ಪಾಲು ಹೆಚ್ಚ ಮಲ್ತಿನವು ಭಕ್ತಿರ್ನ ಏವ್ರೋಗು ಕಾರಣ ಆತನು. ಪಿರಾಕದ ಇತಿಹಾಸದ ಪನೊಲಿಬೈಲು ಕ್ಷೇತ್ರಗೂ ಊರು ಬೊಕ್ಕ ಪರ ಊರ್ಲೆಡ್ದು ಸಾರಗಟ್ಲೆ ಭಕ್ತಿರು ಬತ್ತದು ಪರಕ್ಕೆ ಸಂದಾವೆರು. ದೈವಗು ಕೊಲ್ಪುನ ಅಗಿಲು ಸೇವೆ ಬೊಕ್ಕ ಕೋಲ ಸೇವೆ ಸಾನದ ಮುಖ್ಯ ಸೇವೆಲ ಆದುಂಡು. ಈ ರಡ್ಡು ಸೇವೆಲಿನ ಕಾಸನ್ನು ಮುಜರಾಯಿ ಇಲಾಖೆ ಏರಾದನು. ಅಗಿಲು ಸೇವೆದ ರಶೀದಿ ಮಲ್ಪೇರು 25 ರೂಪಾಯಿದ ಬದಲು 5 ರೂಪಾಯಿ ಕಟ್ಟುಡು. ಕೋಲ ನಡಪಾಯರ 3000 ರೂಪಾಯಿದ ಬದಲು 5000 ರೂಪಾಯಿ ಕಟ್ಟುಡು. ಧರ್ಮಗು ನಡತೊಂದಿತ್ತಿನ ಗಾಡಿಲಿನ ಪೂಜೆಗೂ 75 ರೂಪಾಯಿ ಬೆಲೆ ನಿಘಂಟು ಮಲ್ತದೇರು. ಈ ದೈವಸ್ಥಾನಗು ಭಕ್ತರು ಅಕ್ಲಿನ ಇಷ್ಟದಂಚ ಸೇವೆ ಸಂದಾವಂದು ಬೈದೇರು. ಒಂದು ಮುಲ್ಪದ ಭಾರಿ ವಿಶೇಷ ಸಾನುಗೂ ಸಂಬಂಧಪಟ್ಟದು ಒವ್ವೇ ಬದಲಾವಣೆಗೂ 4 ಮಾಗಣದ ಭಕ್ತರೇನು ವಿಶ್ವಾಸಗುದೆತ್ತೊಂದು ಸಂಪ್ರದಾಯ ಪಾಲನೆ ಮಲ್ಪುಡು. ಅಂಡ ಈ ಸರ್ತಿ ಏರಿಯಾಗ್ಲ ಒವ್ವೇ ಮಾಹಿತಿ ಕೊರಂದೆ ಸೇವೆಲಿನ ಬಿಲೆ ಏರಾಯ್ನವು ಭಕ್ತಿರ್ನ ಬೊಕ್ಕ ಮಾಗಣ್ಯದ ಜನಕ್ಲಿನ ಏವ್ರೋಗು ಕಾರಣ ಆತನು. ಕುಟುಂಬ ಅವರ ಮನೆಯಲ್ಲಿ ಇದ್ದರೆ ಸಹ ಇಲ್ಲಿ ಪಣೂರ್ಬೆಲೆ ಕ್ಷೇತ್ರ ಶ್ರೀ ಕಲ್ಕುಡ ಕಲ್ಲೊಟ್ಟಿ ದೇವಸ್ಥಾನ ಇದರಲ್ಲಿ ನಾವು ಅಗೆಲು ಸೇವೆ ಮತ್ತು ಕೋಲ ಎಲ್ಲ ಆಗ್ತಾಯಿತ್ತೆ. ಹಾಗಾದರೆ 4 ಮಾಗಣೆ ಸಂಬಂಧಪಟ್ಟದ್ದು ಇದು ಒಂದು ಕ್ರಮದಲ್ಲಿ. ಆದರೆ ದೇವಸ್ಥಾನ ಹಾಗಾದರೆ ಇಲ್ಲಿ ಏನಾಗಿದೆ ಅಂದರೆ ಮೊನ್ನೆ ಸರ್ಕಾರದ ಸುತ್ತಲೆ ಬಂದಾಗ ಮೊನ್ನೆ 25 ರೂಪಾಯಿ ರೇಟ್ ಇದ್ದದ್ದು 50 ರೂಪಾಯಿ ಅಗೆಲು ಸೇವೆಗೆ ಆಗಿದೆ. ಹಾಗೆ ಕೋಲ ಸೇವೆಗೆ 2000 ರೂಪಾಯಿ ಹಣ ಇತ್ತು, 3,000 ಇತ್ತು, 5,000 ಆಗಿದೆ. ಆದರೆ ಈಗ ಬಡವರಿಗೆ ಅಂತ ನಾವು ಹೇಳುವುದಲ್ಲ, ಈ ಸರ್ಕಾರ ನಮ್ಮ ಸುತ್ತೋಲೆಯನ್ನು ಇಲ್ಲಿ ಜನರ ಹಣವನ್ನು ಏಕೆಂದರೆ ಈ ಪುಂಡಿಪಣ ಹಾಕುವುದು ಅಂತ ಒಂದು ಪೂರ್ವಜರ ಮಾಡಿದ ಕಟ್ಟು ಇಲ್ಲಿ ಅಗೆಲು ಸೇವೆ. ಹಾಗಾದರೆ ಒಂದು ಬೀಡಿ ಕಟ್ಟುವವರು ಸಹ ಹಾಗೆ ಬೊಳ್ಳಿದ್ದು ಏನಾದರೆ ಚಿನ್ನವರ್ಣ ಹಾಕಿ ಮತ್ತು ಹೂವಿನ ಇಂಥ ಸತ್ಯದಲ್ಲಿ ಕೊಂಡೋಗಿ ಅಲ್ಲಿ ಇಡುವುದು. ಸತ್ಯ ಬೆಳಿಗ್ಗೆ ಇಳಿದನ್ನು ರಾತ್ರಿ ಸಾಯಂಕಾಲ ಮಾಡಿದ ಇದು ಕಾರ್ಣಿಕದ ದೈವ. ನಮ್ಮದು ಇಲ್ಲಿ ಕಾರ್ಣಿಕ ಕ್ಷೇತ್ರ ಪಣೂರ್ಬೆಲೆ. ಇಲ್ಲಿ ನಡೆಯುವಂಥ ಸೇವೆಗಳು ಅಗೆಲು ಸೇವೆ ಆಗಿರ್ಬೋದು, ಇಲ್ಲಾಂದರೆ ಕೋಲ ಸೇವೆ. ಈ ಅಗೆಲು ಸೇವೆಯಲ್ಲಿ ಮಾಡುವಂಥ ಬಡವರು ಮಾಡುವಂಥ ಸೇವೆ ಅಂದರೆ ಅಗೆಲು ಸೇವೆ. ಈ ಸೇವೆಯಲ್ಲಿ ಒಂದು ಸೇವೆಗೆ 25 ರೂಪಾಯಿ ಇತ್ತು. ಅದನ್ನು ಈಗ ತಕ್ಷಣ ಜಾರಿ ಬರುವಾಗೆ 50 ಮಾಡಿದ್ದಾರೆ. ಇದು ಬಡವರಿಗೆ ಈ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡಲಿಕ್ಕೆ ತುಂಬ ಕಷ್ಟ. ಅದೇ ರೀತಿ ಕೋಲ ಸೇವೆ ಅಂತ ಆಗ್ತಾಯಿದೆ, ಅದು ಕೂಡ ಹಾಗೆ
3 ಸಾವಿರ ಇದ್ದದ್ದು ತಕ್ಷಣ ಜಾರಿ ಬರುವ 5,000 ಮಾಡಿದ್ದಾರೆ. ಈ ಒಂದು ಸೇವೆ ಮಾಡಲಿಕ್ಕೆ ಕೂಡ ಭಕ್ತರಿಗೆ ತುಂಬ ಕಷ್ಟ. ಇಂಚಿಪ್ಪ ಬತ್ತಿನ ಬಾರಿ ಬರ್ಸುರ್ದು ಒಡಿಪದ ಕಡಲ್ದ ಸಿರೆಕ್ಲಿನ ಅಬ್ಬರ ಹೆಚ್ಚಾದ ಮಾಮಲ್ಲ ಸಿರೆಕಲು ಬೊಲುಂಗರೆಡು ಎಡ್ತದಿತ್ತಂಡ. ಈ ಸಿರೆಕ್ಲಿನ ಒಟ್ಟುಗೂ ತಿರ್ಗಾಟದಕ್ಕಲು ದಕ್ಕದಿನ ಟನ್ ಗಟ್ಲೆ ಪ್ಲಾಸ್ಟಿಕ್ ಬೊಕ್ಕ ಬೇತದಕ್ಕಿನ ವಸ್ತುಲು ಕಡಲಬರಿ ಬೊಳುಂಗರೆಡು ಬತ್ತದ ಬೂರ್ದುಂಡು. ಇಂದೇಡ್ದು ಮಲ್ಪೆ ಬೀಚ್ ಡಂಪಿಂಗ್ ಯಾರ್ದಂಚ ಆದು ಪೋತುಂಡು. ಈ ಸಮಸ್ಯೆದ ಬಗಿಟ್ಟು ಜೀವರಕ್ಷಕ ಕರ್ತವ್ಯಡುಪುನ ಮಧು ಪನ್ಪುನಾರ್ ಮಾಧ್ಯಮದ ಕ್ಲಿಡ ಪಾತಿರ್ದು ಕಡಲಬರಿ ಉದ್ದೋಗ್ಲ ಸಾರಗಟ್ಲೆ ಅಮಲ್ದ ಕುಪ್ಪಿಲು, ಪ್ಲಾಸ್ಟಿಕ್ ಕುಪ್ಪಿಲು, ಮರದ ತುಂಡುಲು, ಜೋಡುಲು, ಪ್ಲಾಸ್ಟಿಕ್ ಲೋಟೆಲು, ಪುಡೈನ ಕುಪ್ಪಿ ಚುರುಳು ಇಂಚ ಟನ್ ಗಟ್ಲೆ ಬೊರ್ಚಾಂದಿ ಸೊತ್ತುಲು ಕಡಲು ಸೇರಿದ ಇತ್ತೆ ಬರಿಕ ಬತ್ತು ಬೂರ್ದುಂಡು. ಕಿಲೋಮೀಟರ್ ದೂರದ ತುದ್ದೋಗ್ಲ ರಾಶಿ ಬೂರ್ದುಂಡು. ಅಂಚಾದು ತಿರ್ಗಾಟಗ ಬರ್ಪುನಕುಲು ಇಂಚಿನ ಮಾತ ಕಡಲಗ ದಕ್ಕಡೆಯಿಂದ ಭಿನ್ನಾಯ್ತೊಂದೇರು. ಪ್ರವಾಸಿಗರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆಂದರೆ ಮಲ್ಪೆ ಬೀಚ್ ಬರುವ ಪ್ರವಾಸಿಗರಿಗೆ ಎಲ್ಲರಿಗೂ ಸ್ವಾಗತ. ಆದರೆ ಈ ಪ್ಲಾಸ್ಟಿಕ್ ಹಾಗೂ ಈ ಸಮುದ್ರದಲ್ಲಿ ಬರುವ ಕಸಕಡ್ಡಿಗಳು ಪ್ರತಿ ವರ್ಷ ಕೂಡ ಬರ್ತದೆ. ಅದು ಯಾಕಂದರೆ ಬರುವುದಂದರೆ ನಾವೇ ಪ್ರವಾಸಿಗರು ನಾವೇ ಬಿಸಾಕೋದು. ಆಮೇಲೆ ಈ ಮಳೆಗಾಲದಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಾದಾಗ ಆ ಕಸಕಡ್ಡಿಗಳು ಆ ಸಮಯದಲ್ಲಿ ಮೇಲೆ ಬಂದಿರ್ತದೆ. ಆದರೆ ಈ ವರ್ಷ ಈ ನೆಟ್ ಅಂತ ಹೇಳ್ತಾರಲ್ಲ, ನೆಟ್ ಅಂತಲ್ಲ, ಅದು ನಮ್ಮ ಸಮುದ್ರ ಅಡಿಯಲ್ಲಿ ಬಂಡೆ ಇರ್ತದೆ. ಆ ಬಂಡೆಯಲ್ಲಿ ತನ್ನ ಸಸಿ ಕೂಡ ಆ ಥರ ಬೆಳೀತದೆ. ಆ ಥರ ತುಂಬ ಸಸಿ ಬಂಡೆ ಹತ್ತಿರ ಬೀಳ್ತಾ ಇರ್ತದೆ. ಆದ ಕಾರಣ ಈ ವರ್ಷ ಪ್ರತಿ ವರ್ಷ ಕೂಡ ಬರ್ತದೆ. ಆದರೆ ಈ ವರ್ಷ ತುಂಬ ನೆಟ್ಟು ಬಂದಿರ್ತದೆ. ಆದರೆ ಪ್ರವಾಸಿಗಳಲ್ಲಿ ವಿನಂತಿ ಏನಂದರೆ ಈ ಮಲ್ಪೆ ಬರುವ ಈ ಸುಂದರ ನಮ್ಮ ಮಲ್ಪೆ ಬೀಚು ಪ್ರವಾಸಿಗರು ಆದಷ್ಟು ನಮ್ಮ ಈ ಪ್ಲಾಸ್ಟಿಕ್ಕನ್ನು ಹಾಗೂ ಏನೇ ವಸ್ತು ಆಗಲಿ ಬರುವ ನಮ್ಮ ಕೈಯಲ್ಲಿ ಬಾಟ್ಲಿ ಆಗಲಿ ಪ್ಲಾಸ್ಟಿಕ್ ಯಾವುದೇ ಇರಲಿ ಎಲ್ಲೆಲ್ಲಿ ಡಸ್ಟ್ಬಿನ್ ಇರ್ತದೆ ಪ್ರವಾಸಿಗರು ಆ ಡಸ್ಟ್ಬಿನ್ಗೆ ಹೋಗಿ ಹಾಕಬೇಕಾಗಿ ಪ್ರವಾಸಿಗಳಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಕೊರಗಜ್ಜಗು ಪ್ರಾರ್ಥನೆ ಮಲ್ತಿನ ಒಂತೆ ಪುರ್ತುಡೆ ಕಳೆವನ್ನ ಕಾಸು ಪಿರ ತಿಕ್ಕಿನ ವಿಶೇಷ ಸಂಗತಿ ಬ್ರಹ್ಮವರ ಕೈತಲ್ದ ಕುರುಡುಂಜೆಡ ನಡೆತಿದ್ದ. ಕುರುಡುಂಜೆದ ಕಂಡುಡು ದಪ್ಪೆರೆ ಬೈದಿನ ಶಿವಮೊಗ್ಗದ ಗಣೇಶ್ ಟ್ರ್ಯಾಕ್ಟರ್ಡ್ ದತ್ತದ ಸಂಪೊಲಿತಿನ ಕಾಸನ್ನು ಪ್ಲಾಸ್ಟಿಕ್ ತೊಟ್ಟೆಡೆ ದೀದಿತ್ತರು. ಟ್ರ್ಯಾಕ್ಟರ್ಡೆ ಕಾಸ್ತ ಕಟ್ಟದೀದು ದತ್ತೊಂದಿತ್ತರು. ಕೆಲಸ ಮುಗಿತದು ತೂನಗ ಕಾಸು ಕಳೆವನ್ನ ಗೊತ್ತಾತಂಡು. ಕಂಡುಡು ಏತು ನಾಡುಂಡಲ ಕಾಸ್ ತೆಕ್ಕಿಜಿ ಅಲ್ಪದ ಮಹೇಶ್ ಶೆಟ್ಟಿ ಪನ್ಪುನಾರು ತೆರಿಪಾಯಿ ನಂಚ ಕೊರಗಜ್ಜಗು ಪರಕೆ ಪಂಡು ನಾಡೆರೆಸರು ಮಲ್ತೆರು. ಕಾಸ್ ತಿಕ್ಕಂಡ ಕಲಿ ಬೀಡ ಚಕ್ಕುಲಿದ ಒಟ್ಟುಗೂ 5,000 ರೂಪಾಯಿ ಕಾಣಿಕೆ ಪಾಡುವೆಂದು ಪರಕೆ ಪಂಡದಿತ್ತೇರು. ನಾಡೆರೆ ಸುರು ಮಲ್ಪುನಗ ಸುರುಕು ನಾಡಿನ ಜಾಗಿಡೆ 25,000 ರೂಪಾಯಿದ ಕಟ್ಟು ತೋಜಿದನು. ಒಂದು ಕೊರಗಜ್ಜನ ಕಾಣಿಕಾಂದು ಊರ್ದಕ್ಲು ಪನೊಂದು ಬಾರಿ ಸುದ್ದಿ ಆವೊಂದುಂಡು. ದಾಂಟೆ ಮತ್ತು ಮೂರ್ತಿ ಒಂದು ಇಡ್ಬೋದಾ? ದಾಂಟೆ ಮತ್ತು ಮೂರ್ತಿ ಒಂದು ಇಡ್ಬೋದಾ? ಸಂಕಲ ಗ್ರಾಮದಲ್ಲಿ ಶಿವಮೊಗ್ಗದ ವ್ಯಕ್ತಿ ಒಂದು ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟ್ರಲ್ಲಿ ಬಂದಿದ್ದಾನೆ. ಅದೇ ರೀತಿ ಉಳುಮೆ ಮಾಡುವಾಗ ಅವನ ಕಿಸೆಯಲ್ಲಿ ಒಂದು 25,000 ಹಣ ಇದ್ದಿತ್ತು. ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡುವಾಗ ಆ ಹಣ ಜಾರಿ ಬಿದ್ದಿದ್ದು ಗೊತ್ತಾಗಲಿಲ್ಲ. ಅದೇ ರೀತಿ ಅವನು ಉಳುಮೆ ಮಾಡ್ತಾ ಇದ್ದಾನೆ. ಟ್ರ್ಯಾಕ್ಟ್ರ್ ಮೇಲೆ ತಗೊಂಡು ಹೋಗುವಾಗ ಕಿಸೆಯಲ್ಲಿ ನೋಡುವಾಗ ಹಣ ಇರಲಿಲ್ಲ. ಅದೇ ರೀತಿಯಲ್ಲಿ ಹಣ ಕೆಸರಲ್ಲಿ ಕಂತು ಹೋಗಿದೆ. ಅದೇ ರೀತಿ ಅವರು ಒಂದು 3 ಗಂಟೆ ಕಾಲ 10-16 ಜನ ಹುಡುಕಿದ್ರು, ಆದರೂ ಹಣ ಸಿಕ್ಕಲಿಲ್ಲ. ಅದೇ 10 ಗಂಟೆಗೆ ನಾನು ಆ ಗೆದ್ದೆಯ ಬುಡಕ್ಕೆ ಹೋದಾಗ ಅವರು ಹೇಳಿದ್ದಾರೆ 25,000 ಹಣ ಕಳೆದು ಹೋಗಿದೆ ಅಂತ. ಅದಕ್ಕೆ ನಾನು ಹೇಳಿದ್ದೇನೆ, ಕೊರಗಜ್ಜನಿಗೆ ಏನಾದರೂ ಹರಕೆ ಹೇಳಿಕೊಂಡಿದ್ದೀರಾ ಅಂತ ಕೇಳಿದ್ದೇನೆ. ಅದೇ ರೀತಿ ಅವರು ಹೇಳಿದ್ದರು 1,000 ರೂಪಾಯಿ
25,000 ರೂಪಾಯಿ ಹಣ ಸಿಕ್ಕಿದರೆ ಅದರಲ್ಲಿ 1,000 ನಾನು ಕೊರಗಜ್ಜನಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ಹೇಳಿದ್ದೇನೆ, ಕೊರಗಜ್ಜನಿಗೆ ಕಲ್ಲು ಬೀಡ ಮತ್ತು 25,000ರಲ್ಲಿ ಒಂದು ಹಣ ಸಿಗ್ತದೆ ಅಂತ ಬೇಡಿದ್ದೇನೆ. ಅದೇ ರೀತಿ ನಾನು ಗೆದ್ದೆಗೆ ಇಳಿದು 7 ಹೆಜ್ಜೆ ಹಾಕಿದಾಗ ಹಣ ನನ್ನ ಕಾಲ ಕೆಸರಲ್ಲಿ ಅಡಿ ಹೂತ್ಕೊಂಡಿತ್ತು. ಆವಾಗ ಸಿಕ್ಕಿದಾಗ ಅವರು ಟ್ರ್ಯಾಕ್ಟರ್ ಅವರು 1,000 ಹಣ ಕೊರಗಜ್ಜನಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಮಸ್ತಾರು ಘಟನೆ ಆಗಿದೆ. ತರಿಕ್ ಹೆಲ್ಮೆಟ್ ಬೊಕ್ಕ ಬರ್ಸದ ಜಾಕೆಟ್ ಪಾಡೊಂದು ಬತ್ತದು ಸೆಕೆಂಡ್ ಹ್ಯಾಂಡ್ ಕಾರು ಮಾರನ ಅಂಗಡಿಗೆ ಪೊಗ್ಗುದು ಬೆಲೆ ಬಾಳನ ಕಾರುಲಿನ ಕಂಡದು ಕೊನೆಯ ಸಂಗತಿ ಸುರತ್ಕಲ್ ಹೊಸಬಿಟ್ಟು ಜಂಕ್ಷನ್ ಕೈಕಲ್ ನಡೆತದ ಕಾರು ಮಾರಾಟದ ಅಂಗಡಿಗೆ ಪೊಗ್ಗುದು ಕಾರದ ತರ್ಕೊಲ್ಲಕ್ಕದು ಕಾರದ ಒಟ್ಟುಗು ಪದರಾಡಾತೇರು. ಅಬೀದ್ ಅಹಮದ್ ಸೂರಲ್ಪಾಡಿ ಪನ್ಪುನಾರ್ನ ಯಜಮಾನಿಕೆದ ಸೆಕೆಂಡ್ ಹ್ಯಾಂಡ್ ಕಾರು ಮಾರನ ಆಫೀಸ್ಗೆ ರಾತ್ರಿ ಪೊಗ್ಗುದು ಕಂಡುಲು ಆಫೀಸ್ ಎದುರು ಬಾಕಿಲ್ದ ಕನ್ನಡಿ ದರ್ತದು ಉಲೈ ಪೊಗ್ಗುದೇರು. ಆಫೀಸ್ ಇಡೀ ನಾಡ್ದು ಡ್ರಾವರ್ ಇತ್ತಿನ ಕಾರ್ಲಿನ ಬೀಗದ ಕೈದೆ ಇದೇರು 5 ಬೊಕ್ಕ ಬೀಗದ ಕೈ ಗಳಸದು ಆಫೀಸ್ ಎದುರು ದಿನ ಮಾರಾಟದ ರಡ್ಡು ಕಾರ್ಲಿನ ಬಾಕಿಲದ ಇದೇರು. 6 ಲಕ್ಷ ರೂಪಾಯಿ ಬೆಲೆತ ಸ್ವಿಫ್ಟ್ ಕಾರು 9 ಲಕ್ಷ ಬೆಲೆತ ಕ್ರೆಟಾ ಕಾರು ಕಂಡದು ಪದರಡಾತೇರು. ಆಫೀಸ್ ಉಲೈ ಇತ್ತಿನ ಲ್ಯಾಪ್ಟಾಪ್ ಪ್ರಿಂಟರ್ ಮೊಬೈಲ್ ಕಾರ್ಲಿನ ದಾಖಲಾತಿ ಓಲೆಲಿನ ಕಂಡದೇರು. ಒಟ್ಟುಗೂ 15 ಲಕ್ಷ ರೂಪಾಯಿ ಬೆಲೆತ ಸೊತ್ತುಲು ನಷ್ಟಾಯಿನ ಬಗೆಟ್ ಅಂದಾಜಿ ಪಾಡ್ದೇರು. ಈ ಕಳ್ಳುವ ಚಾತುರ್ಪು ಸಿಸಿ ಕ್ಯಾಮರುಡು ತೋಜಿದಂಡು ಕನ್ನಡಿ ದರ್ಪುನ ಕಾರ್ಲಿನ ಬುಡೊಂದು ಪದರಡಾಪುನ ಪೂರ ಸಿಸಿ ಕ್ಯಾಮರುಡು ತೋಜಿದಂಡು. ಸುರತ್ಕಲ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ಕಂಡುಲಿನ ಪತ್ತೆರೆ ಬಲೆ ಬೀಜಿದೇರು. ಬಂಟ್ವಾಳ ತಾಲೂಕದ ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಡು ವರಮಹಾಲಕ್ಷ್ಮಿ ವ್ರತಾಚರಣೆ 25ನೇ ವರ್ಷದ ಬೊಳ್ಳಿ ಪರ್ವ ಮಲ್ಲ ಉಚ್ಚಯ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮಿ ಪೂಜೆ ಜುಲೈ 14 ಆಗಸ್ಟ್ 25 ಮುಟ್ಟ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಆಗಸ್ಟ್ 25 25 ಮುಟ್ಟ ಅಟ್ಟಣೆ ಆದಿತ್ತದು. ಆಲೆಕ್ಕುಡು ಶುಕ್ರವಾರ ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದ ಧ್ಯಾನ ಮಂದಿರಡು ಪುದೆ ಕಾಣಿಕೆ ಕೇಂದ್ರ ಉದಿಪನಗೂ ಅಟ್ಟಣೆ ಆದಿತ್ತು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಇತ್ತದು ಶರವು ರಾಘವೇಂದ್ರ ಶಾಸ್ತ್ರಿಲು ಪುದೆ ಕಾಣಿಕೆ ಒಟ್ಟು ಮಲ್ಪನ ಕೇಂದ್ರನು ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಮಾಣಿಲದ ಸ್ವಾಮೀಜಿ ಶ್ರೇಷ್ಠ ಸಂತೆರು ಪರಿಪೂರ್ಣ ಸಂಘಟನೆಗಾದ ಕೆಲಸ ಮಲ್ಪುನಾರ್ ಪ್ರತಿಷ್ಠೆಯನ್ನು ಬರಿಕದೀದು ಕಾಯಕವೇ ಕೈಲಾಸ ಪನ್ಪುನಂಚ ಜೀರ್ಣೋದ್ಧಾರ ಕಾರ್ಯಲಿಡು ಶ್ರಮದೀದು ಕೆಲಸ ಮಲ್ಪನ ಒರಿಯೇ ಒರಿ ಸ್ವಾಮೀಜಿ ಪಂಡ ಅವು ಮೋಹನದಾಸ ಸ್ವಾಮೀಜಿಯಿಂದ ಪಂಡಿರು. ಶಾರದಾ ವಿದ್ಯಾಲಯ ಸಮೂಹ ಸಂಸ್ಥೆಲು ಕುಡ್ಲದ ಗುರ್ಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್ ಪಾತಿರ್ದು ಇಲ್ಲಡು ಶುಭ ಕಾರ್ಯ ಒವೇ ಉಪ್ಪಡು ಏತು ಜನ ಬರುವೆರು ಏತು ಮನಸ್ಸು ಬೋಡಾವುಂದು ಅಟ್ಟಿಲ್ದ ಯೋಜನೆ ಪಾಡು ನಕುಲು ಅಪ್ಪೆಲ್ಲು ನರ ಮಾಣ್ಯಗು ತೃಪ್ತಿ ಮಲ್ಪರೆ ಸಾಧ್ಯೋಪ್ಪನ ಒಂಜೇ ಒಂದಿ ವ್ಯವಸ್ಥೆ ಭೋಜನ ಈ ಮಹಾ ಕಾರ್ಯಡು ಆ ವ್ಯವಸ್ಥೆಗೂ ಸ್ವಾಮೀಜಿರನ ಒಟ್ಟುಗೂ ಮಾತಿರ್ಲಾ ಕೈ ಸೇರಾಗ ಅಂದ್ ಪಂಡಿರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ಸನಾತನ ಸಂಸ್ಕೃತಿ ಒರಿಪವನ ಸಂಸ್ಕಾರ ದಿಂಜಿರಿ ಆರಾಧನೆ ಮಲ್ಪುಗ ಕಾರ್ಯಕ್ರಮಟ್ಟು ವಿಶೇಷವಾದ ಬಾಲಭೋಜನ ನಡಪುಂಡು. ಮೃತ್ಯುಂಜಯ ಹೋಮ ದತ್ತಯಾಗ ಚಂಡಿಕಾ ಯಾಗ ಶನಿ ಪೂಜೆ ಕನಕಧಾರ ಯಾಗ ಇಂಚ ಧಾರ್ಮಿಕ ತರಾವರಿ ಕಾರ್ಯಕ್ರಮಲಿನ ದೀವೊಂದುಂಡು ಆರ್ಪಂಡರು. ಆಗಸ್ಟ್ 6 ಮಧ್ಯಾಹ್ನ ರಡ್ಡರೇಕು ಪುದೆ ಕಾಣಿಕೆ ಮೆರವಣಿಗೆ ಮುಲ್ಪಡ್ದು ಮಾಣಿಲಗ ಪಿದಾಂಡುನುಂದು ಆರ್ಪಂಡರು. ಬೊಳ್ಳಿ ಪರ್ಬ ಸಮಿತಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಮೋನಪ್ಪ ಭಂಡಾರಿ ಗುರ್ಕಾರ್ಮೆ ವಹಿಸದಿದ್ದರು. ಬೊಳ್ಳಿ ಪರ್ಬ ಸಮಿತಿದ ಮರ್ಯಾದಿ ಸಲಹೆಗಾರರು ಪ್ರದೀಪ್ ಕುಮಾರ್ ಕಲ್ಕುರ, ಕುಡ್ಲಾ ವಲಯ ಸಮಿತಿದ ಗುರ್ಕಾರ್ಯರು ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕೇಂದ್ರ ಸಮಿತಿ ಸಂಘಟನಾ ಕಾರ್ಯಂತರು ಗೋಪಾಲ ಕುತ್ತರ್, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬಿದ್ರಾ ಪಾಲ್ದೆತ್ತೊಂಡರು. ಕುಡ್ಲಾ ವಲಯದ ಪ್ರಧಾನ ಕಾರ್ಯಂತರು ಸಂದೀಪ್ ಶೆಟ್ಟಿ ಪಣವಾದಿ ಸುಧೀರ್ ಶೆಟ್ಟಿ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಒಟ್ಟಿಗಿದ್ದರು.
ಮೋಹನದಾಸ್ ಸ್ವಾಮೀಜಿಯವರ ಚಿಂತನೆಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆ. ವ್ಯಕ್ತಿಯಿಂದ ಸಮಾಜ, ವ್ಯಕ್ತಿ ಸಮಷ್ಟಿ, ಸಮಷ್ಟಿಯ ಮುಖಾಂತರ ರಾಷ್ಟ್ರದ ಹಿತವನ್ನು ಪರಿಗಣನೆ ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂತ ಮೋಹನದಾಸ್ ಸ್ವಾಮೀಜಿಯವರು. ಯಾವುದೇ ದೇವಸ್ಥಾನಗಳಿರಲಿ, ಯಾವುದೇ ಮಂದಿರಗಳಿರಲಿ, ಯಾವುದೇ ಗುಡಿ ಗೋಪುರಗಳಿರಲಿ, ಪ್ರತಿಷ್ಠೆಯನ್ನು ಬದಿಗಿಟ್ಟು ಸಂತ ಅನ್ನೋದಕ್ಕಿಂತ ಮನೋಭಾವದ ಹೊರಗಿಟ್ಟು ಆ ದೇವಸ್ಥಾನದ ಕಾರ್ಯಕರ್ತ ಅಂತ ಪರಿಶ್ರಮ ವಹಿಸಿ ಆ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರುವ ನಮ್ಮ ಜಿಲ್ಲೆಯ ಏಕೈಕ ಸ್ವಾಮಿ ಮೋಹನದಾಸ್ ಸ್ವಾಮಿ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಯಾವುದಾದ್ರೂ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ರೆ ಅದಕ್ಕೆ ಮಾನಿಲ ಸ್ವಾಮಿಯವರ ಅನುಗ್ರಹ ಬಹಳಷ್ಟಿದೆ ಅನ್ನುವಂಥದ್ದು ನನ್ನ ನಂಬಿಕೆ. ಆ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಕೊಂಡಿ ಯಾರು ಅಂತ ಹೇಳಿದ್ರೆ ಮಾನಿಲ ಸ್ವಾಮೀಜಿ ಹೇಳಿದರೆ ಸ್ವಹಿತೆಯನ್ನು ಬದಿಗಿಟ್ಟು ಧರ್ಮ ಮತ್ತು ದೇವರ ಕಾರ್ಯಕ್ಕೋಸ್ಕರ ಪರಿಶ್ರಮ ವಹಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂತ. ಹಾಗಾಗಿ ಮಾನಿಲದಲ್ಲೂ ಅವರ ಪರಿಕಲ್ಪನೆಗಳೇನು ಹೇಳಿದ್ರೆ, ಮಾನಿಲ ಕ್ಷೇತ್ರ ಯಾವುದೋ ಒಂದು ಜಾತಿಗೆ ಸೀಮಿತ ಆಗಬಾರ್ದು, ಮಾನಿಲ ಕ್ಷೇತ್ರ ಯಾವುದೋ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಬಾರ್ದು, ಅದೊಂದು ಧಾರ್ಮಿಕ ಪರಂಪರೆಯ ನಾಡಾಗಬೇಕು ಮತ್ತು ಇಡೀ ಹಿಂದೂ ಸಮಾಜದ ಸಂಘಟನೆಯ ಕೇಂದ್ರ ಆಗಬೇಕನ್ನತಕ್ಕಂಥ ಪರಿಕಲ್ಪನೆ ಸ್ವಾಮೀಜಿಯವರು. ಹಾಗಾಗಿ ಅವರ ಇಚ್ಛೆ ಏನು ಹೇಳಿದ್ರೆ, ಮಾನಿಲಕ್ಕೆ ಒಳ್ಳೆಯದಾಗಲಿ ಅಂತ ವರಮಹಾಲಕ್ಷ್ಮಿ ವೃತ್ತ ಮಾಡ್ತಾ ಇಲ್ಲ, ದೇಶದ ಹಿತಕ್ಕೋಸ್ಕರ ವರಮಹಾಲಕ್ಷ್ಮಿ ವೃತ್ತವನ್ನು ಹಿಂದೂ ಸಮಾಜದ ಹಿತಕ್ಕೋಸ್ಕರ ಮಾಡ್ತಕ್ಕಂಥ 25 ವರ್ಷದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸ್ವಾಮಿಗಳು ಮಹಾಗಣಪತಿ ಸರ್ವೇಶ್ವರ ಭಟ್ಟ ಸಣ್ಣ ಪ್ರಾಯದಲ್ಲಿ ಈ ಕ್ಷೇತ್ರಕ್ಕೆ ನಿರಂತರ ಬಂದು ಆ ದೇವರ ಪ್ರೇರಣೆಯಿಂದ ಒಂದು ಸನ್ಯಾಸ ತಗೊಂಡು ಸಮಾಜ ಉದ್ಧಾರಕ್ಕೋಸ್ಕರ ಒಂದು ಮಠ ಕಟ್ಟಿ ಆ ಮಾನಿಲ ಹೇಳುವ ಒಂದು ಪುಣ್ಯಕ್ಷೇತ್ರವನ್ನು ಸೃಷ್ಟಿ ಮಾಡಬೇಕು. ಎಲ್ಲ ಮಹಾಗಣಪತಿ ದೇವರ ಇಚ್ಛೆ ಅಂತ ಹೇಳ್ತಕ್ಕಂಥದ್ದೆಲ್ಲ ನಾವೆಲ್ಲ ನಿಮಿತ್ತ ಮಾತ್ರ, ಎಲ್ಲ ದೇವರ ಕೃಪೆ ಇದ್ದರೆ ಮಾತ್ರ ಆಗ್ತದೆ. ಹಾಗೆ ಅವರಿಗೆ ದೇವರ ಕೃಪೆ ತುಂಬ ಇದೆ. ಆದ್ದರಿಂದ ವರಮಹಾಲಕ್ಷ್ಮಿಯ ವೃತ ಹತ್ತನೆಯ ಬೆಳ್ಳಿ ಹಬ್ಬ ಮಾಡಿ ಕೊಡುತ್ತಿದ್ದಾರೆ. ನಾವೆಲ್ಲ ಸೇರಿಕೊಂಡು ಆ ಮಹಾಲಕ್ಷ್ಮಿ ದೇವಿಯ ಆ ವೃತಾಚರಣೆಯ ಹಬ್ಬವನ್ನು ಚಂದದಲ್ಲಿ ಆಚರಿಸಬೇಕು ಅಂತೇಳಿ ಅಲ್ಲಲ್ಲಿ ಅದಕ್ಕೋಸ್ಕರ ನಾವು ಹೊರೆಕಾಣಿಕೆ ಕೇಂದ್ರಗಳನ್ನು ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಅವರ ಅಚ್ಚುಮೆಚ್ಚಿನ ಸ್ಥಳ ಆದ ಶರು ಕ್ಷೇತ್ರದಲ್ಲಿಯೂ ಒಂದು ಹೊರೆಕಾಣಿಕೆ ಇದಕ್ಕೆ ಆಗಬೇಕು ಅಂತ ಹೇಳಿದರು. ಖಂಡಿತ ಯಾವುದೇ ಒಂದು ಶುಭ ಕಾರ್ಯ ಒಂದು ಮನೆಯಲ್ಲಿ ನಡಿಬೇಕು ಅಂತ ಹೇಳಿದರೆ ಅದರ ಬಗ್ಗೆ ಯೋಚನೆ ಮಾಡುವವರು ತಾಯಂದಿರು. ಎಷ್ಟು ದಿವಸ ಊಟ ಉಪಚಾರ ಆಗಬೇಕು, ಬಂದಂಥ ಅತಿಥಿಗಳು ಎಷ್ಟು ಜನ ಇರ್ತಾರೆ, ಏನೆಲ್ಲ ವ್ಯವಸ್ಥೆ ಆಗಬೇಕು ಅಂತೇಳಿ ಯೋಚನೆ ಮಾಡುವವರು ತಾಯಂದಿರು ಮನೆಯಲ್ಲಿ. ಇಲ್ಲಿ ಕೂಡ ಮಾನಿಲದಲ್ಲಿ ನಡೆಯತಕ್ಕಂತಹ ಈ ದೀರ್ಘವಾದಂಥ ಈ ಸೇವಾ ಕಾರ್ಯದಲ್ಲಿ ಸಾವಿರಾರು ಜನ ನಿತ್ಯ ಭಕ್ತರು ಬರ್ತಾರೆ. ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಜಗತ್ತಿನಲ್ಲಿಯೇ ಶ್ರೇಷ್ಠವಾದಂಥ ಅನ್ನದಾನ ದೇವಸ್ಥಾನಗಳಲ್ಲಿ, ಕ್ಷೇತ್ರಗಳಲ್ಲಿ, ಅದು ಬ್ರಹ್ಮಕಲಶ ಇರಲಿ, ನಾಗಮಂಡ ಇರಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಅನ್ನದಾನಕ್ಕೆ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ. ಮಾಡಿದ ಶ್ರೀಗಳು ಸಂಕಲ್ಪ ಮಾಡಿದ ಈ ಒಂದು ಉತ್ಸವ ಏನು ವರಮಹಾಲಕ್ಷ್ಮಿಯ ಪೂಜೆ, ಆ ನಿಮಿತ್ತವಾಗಿ ನಡೆಯುವಂಥ ಯಾಗ, ಯಜ್ಞ, ಪ್ರವಚನ, ಭಜನೆ, ನಿತ್ಯ ಉತ್ಸವ ನಡೀತದೆ. ಆ ಉತ್ಸವಾದಿಗಳಿಗೆ ದೂರ ದೂರದ ಊರಿಂದ ಬಂದಂಥ ಭಕ್ತರನ್ನು ತೃಪ್ತಿಪಡಿಸಿದರೆ ಆ ಲಕ್ಷ್ಮಿಯನ್ನು ತೃಪ್ತಿಪಡಿಸಿದ ಹಾಗೆ ಅಂತ. ಆ ದೃಷ್ಟಿಯಲ್ಲಿ ಶರವು ಕ್ಷೇತ್ರದಲ್ಲಿ ಇವತ್ತು ವಿದ್ಯುಕ್ತವಾಗಿ ಈ ಹೊರೆ ಕಾಣಿಕೆಯ ಒಂದು ವ್ಯವಸ್ಥೆಯನ್ನು ಸ್ವೀಕಾರ ಮಾಡುವಂಥ ವ್ಯವಸ್ಥೆ ಆರಂಭವಾಗಿದೆ. ನನ್ನ ಪ್ರಾರ್ಥನೆ ಇಷ್ಟೇ, ಎಲ್ಲ ಭಕ್ತಾದಿಗಳು ಕೂಡ ಆರ್ಥಿಕವಾಗಿ ಸಹಕಾರ ಮಾಡಬೇಕು. ಅದರ ಜೊತೆಗೆ ಅಲ್ಲಿ ನಡೆಯತಕ್ಕಂತಹ ಈ ಸಂತರ್ಪಣೆಗೆ ಬೇಕಾದಂಥ ವ್ಯವಸ್ಥೆಯಲ್ಲಿ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ, ಇವತ್ತು ನಮ್ಮ ದೇಶದ ಬಗ್ಗೆ, ನಮ್ಮ ಪೂರ್ವ ಸುದೃಢವಾದಂಥ ಹಿಂದೂ ಸಮಾಜದ ಬಗ್ಗೆ ಮತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಪೂರ್ವಯೋಜಿತವಾದಂಥ ಅವರ ಜೀವನದ ಬಗ್ಗೆ ಆ ಮೌಲ್ಯಾಧಾರಿತ ಬದ್ಧತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಳ್ತಕ್ಕಂಥದ್ದು ಜವಾಬ್ದಾರಿಯುತವಾದಂಥ ಆರಾಧನೆ ವರಮಹಾಲಕ್ಷ್ಮಿ ವೃತ್ತಾಚರಣೆ. ಈ ಆರಾಧನೆಯಲ್ಲಿ ಪ್ರತಿ 25 ವರ್ಷದಿಂದ ನಿತ್ಯಾನಂದರಿಗೆ ಪ್ರಿಯವಾದಂಥ ಬಾಲಭೋಜನ ಕಾರ್ಯಕ್ರಮ ಪ್ರತಿ ದಿವಸ ಬೆಳಗಾದ ಮಕ್ಕಳು ಸ್ತೋತ್ರಗಳನ್ನು ಪಠಣ ಮಾಡಿ, ಗೀತೆಗಳನ್ನು ಪಠಣ ಮಾಡಿ, ಪ್ರತಿನಿತ್ಯ ಅವರ ಮನೆಯಲ್ಲಿ ಬೆಳೆಸಿದಂಥ ಗಿಡದಲ್ಲಿ ಬೆಳೆಸಿದ ಹೂವನ್ನು ತಗೊಂಡು ಬಂದು ಆ ಕಾರ್ಯಕ್ರಮದಲ್ಲಿ ಬಾಲಭೋಜನವನ್ನು ಮಾಡಿಕೊಂಡು
ಮತ್ತೆ ಅಲ್ಲಿಂದ ಶಾಲೆಗೆ ಅವರು ಹೋಗುವಂತ ಕಾರ್ಯಕ್ರಮ ನಿರಂತರವಾಗಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ 48 ದಿವಸ ನಡೆಯುವಂಥ ಕಾರ್ಯಕ್ರಮ. ಮಧ್ಯಾಹ್ನ ಮುತ್ತೈದೆಯರಿಗೆ ಸಾಮೂಹಿಕವಾಗಿ ಆಗುತ್ತಕ್ಕಂಥ ಕುಂಕುಮಾರ್ಚನೆ ಕಾರ್ಯಕ್ರಮ 3 ಹೊತ್ತು ಕೂಡ ಯಾಗಗಳು ಯಜ್ಞಗಳು ನಡೀತಾ ಇರ್ತದೆ. ಅದೇ ರೀತಿ ಒಂದು ಕಡೆ ಸಾಂಸ್ಕೃತಿಕ ಆರಾಧನೆ ನಡೀತಾ ಇರ್ತದೆ, ಭಜನ ಆರಾಧನೆಗಳು ನಡೀತಾ ಇರ್ತದೆ. ಈ ಯಜ್ಞದಲ್ಲಿ ನಾವೆಲ್ಲ ಪಾಲ್ಗೊಳ್ಬೋದು. ನೀವು ಏನು ಕೊಡ್ತೀರಾ ಏನು ಮಾಡ್ತೀರಾ ನಿಮಗೆ ಬಿಡ್ತದೆ. ಆದರೆ ನಾನು ಹೇಳೋದಿಷ್ಟೇ, ಈ ವರಮಹಾಲಕ್ಷ್ಮಿ ವ್ರತಾಚರಣೆ ತಾಯಂಬನ್ನು ಮತ್ತು ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಡಿ ಮುಂದಿನ ನಮ್ಮ ಪೀಳಿಗೆಯ ಆ ಪರಂಪರೆಗಳನ್ನು, ಸಂಸ್ಕೃತಿಗಳನ್ನು, ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಲ್ಲಿ ಈ ವರಮಹಾಲಕ್ಷ್ಮಿ ವ್ರತಾಚರಣೆ ವರ್ಷ ಪ್ರತಿ ಮಾಡತಕ್ಕಂಥ ಆಚಾರ ವಿಚಾರದ ಪ್ರಬುದ್ಧತೆಗೆ ಕೊಡ್ತಕ್ಕಂಥ ಶಕ್ತಿಯ ಆರಾಧನೆ ಆಗಿರುವುದರಿಂದ ನಾವೆಲ್ಲರೂ ಆ ಬಗ್ಗೆ ಯೋಚನೆ ಮಾಡಬೇಕು. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕುಡ್ಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ದ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಕುಡ್ಲಡ ಗುರುವಾರ ಮಣಿಪಾಲ ಆರೋಗ್ಯ ಕಾರ್ಡ್ ಬಿಡುಗಡೆ ಮಲ್ತದ್ದು ಸುದ್ದಿಕುಟ್ಟಡು ಮಾಹಿತಿ ಕೊಡ್ದು ಮಣಿಪಾಲ ಆರೋಗ್ಯ ಕಾರ್ಡ್ 2023 ಪುದರ್ ಕೊರಿಯರೆ ಶುರುವಾತನಂದು ಘೋಷಣೆ ಮಲ್ತೇರು. ಈ ವರ್ಷ ಸಂಸ್ಥೆದ ತಾಪಕಿರ ಬೊಕ್ಕ ದಾರ್ಶನಿಕ ನಾಯಕಿರಾಯಿನ ಡಾಕ್ಟರ್ ಟಿಎಂಎ ಪೈಕ್ಲಿನ 125ನೇ ಜನ್ಮ ದಿನಾಚರಣೆ ಆಚರಣೆ ಮಲ್ಪನ ಪೊರ್ತುಡು ಅರೆನ ಎಡ್ಡೆಕಾರ್ಯನು ನೆಂಪು ಮಲ್ತನ್ನವು ಇಂಕ್ಲಿನ ಕರ್ತವ್ಯ ಬೊಕ್ಕ ಜವಾಬ್ದಾರಿಲ ಆದುಂಡು. ಆರೋಗ್ಯ ಸೇವೆಯನ್ನು ಸುಲಭವಾದ ಸಮಾಜಗೂ ಕೈಕೆಕ್ಕುನಂಚ ಮಲ್ತಿನ ಉಮೇದದ ಅಪರೂಪದ ನಾಯಕಿ ಡಾಕ್ಟರ್ ಟಿಎಂಎ ಪೈಯಿಂದ ಡಾಕ್ಟರ್ ಉನ್ನಿಕೃಷ್ಣನ್ ಪಂಡೇರು. ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಕಟೀಲ್ದ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಶಿವಾನಂದ ಪ್ರಭು ಯೋಜನೆದ ಪ್ರಯೋಜನಲಿನ ಬಗೆಟ್ ವಿವರ ಕೊರಿಯರು. ಈ ಯೋಜನೆ 1 ವರ್ಷ 2 ವರ್ಷದ ವಾಯ್ದೆದವು ಆದಿತ್ತದು. ಈ ಕಾರ್ಡ್ ಇತ್ತಿನಕುಲು ಮಣಿಪಾಲ ಸಮೂಹ ಆಸ್ಪತ್ರೆಲಾಯಿನ ಕೆಎಂಸಿ ಅತ್ತಾವರ, ಮಣಿಪಾಲ, ಜ್ಯೋತಿ ಸರ್ಕಲ್, ರಾಟ್ರಿ ಆಸ್ಪತ್ರೆ ಕಾರ್ಲ, ಮಣಿಪಾಲ ಆಸ್ಪತ್ರೆ ಗೋವಾಡ್ ರಿಯಾಯಿತಿ ಸವಲತ್ತು ಪಡೆಯುವಲೆಂದು ಡಾಕ್ಟರ್ ಶಿವಾನಂದ ಪ್ರಭು ಪಂಡೇರು. ಕೆಎಂಸಿ ಆಸ್ಪತ್ರೆದ ಒತ್ತು ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ದೀಪಕ್ ಮಡಿ, ಮುಖ್ಯ ಆಡಳಿತ ವ್ಯವಸ್ಥಾಪಕರು ರವಿರಾಜ್ ಕಾರ್ಡ್ದ ಸದಸ್ಯತ್ವ ಕಾಸು ರಿಯಾಯಿತಿ ಬಗೆಟ್ ಮಾಹಿತಿ ಕೊರಿಯರು. The enrollment has already been started and this year is very special for us. We are celebrating the 125th birth anniversary of our visionary founder Dr. T.M.A. Pai. 125th birth anniversary. This is our duty and responsibility to remember his noble work, which led to change in the landscape of Indian healthcare system. Because in 1953, he was the person who started the first private medical college in the country with a public-private partnership model. Such dedication, commitment and service to society are extremely uncommon to see. Further speaking about this card, Manipal Arogya card was incepted with an aim to make quality healthcare affordable to the public. It offers benefits on complete range of healthcare services. Manipal Arogya card was started in the year 2000, 23 years back, as a part of his social responsibility, with the objective that quality healthcare should be made available to everyone at affordable rates. ಬಿಗ್ ಬಾಸ್ OTT ಬೊಕ್ಕ ಸೀಸನ್ 9 ವಿನ್ನರ್ ರೂಪೇಶ್ ಶೆಟ್ಟಿ ನಿರ್ದೇಶನ ಬೊಕ್ಕ ಅಭಿನಯದ ಸರ್ಕಸ್ ತುಳು ಸಿನಿಮಾದ ಗೆಲ್ಮೆದ ಬಗೆಟ್ ಸಕ್ಸಸ್ ಮೀಟ್ ಕುಡ್ಲಡ ನಡಪಾಯರು. ಜೂನ್ 23 ಲೋಕಡೋರ್ಮೇಡು ಬಿಡುಗಡೆ ಆಯ್ನ ಈ ಸಿನಿಮಾ ಇಡೆಮುಟ್ಟ 14 ದೇಶಲಿನ 124 ಸಿನಿಮಾ ಟಾಕೀಸ್ ಲೀಡ್ ಪ್ರದರ್ಶನ ಆತಂಡು. ಒಂದೇ ಪೊರ್ತುಡು ದೇಶದೋರ್ಮೇಡು ಬಿಡುಗಡೆ ಆಯ್ನ ಸುರುತ ತುಳು ಪ್ಯಾನ್ ಇಂಡಿಯಾ ಸಿನಿಮಾ ಪನ್ಪುನ ಪೆರ್ಮೆಗ್ ಒಂದು ಸಂದದಂಡು. ಈ ಸಿನಿಮಾದ ಪುಣ್ಯಪಾಟಿಕೆ ತೂದು ಭಾರತ್ ಸಿನಿಮಾಸ್ ಕನ್ನಡ ಸಿನಿಮಾಲೆಗೂ ತಿಕ್ಕುನ ಆದಾಯದ ಶೇಕಡನೆ ಸರ್ಕಸ್ ಸಿನಿಮಾಗ್ಲ ಕೊರಿಯರೆ ನಿರ್ಧಾರ ಮಲ್ತದಂಡು. ಸಿನಿಮಾ ತಯಾರು ಮಲ್ಪನಕ್ಲು ಸಿನಿಮಾಗ ಪಾಡ್ನ ಬಂಡವಾಳ ವಾಪಸ್ ಬೈದನಂದು ನಿರ್ದೇಶಕಿಯರ ಬೊಕ್ಕ ನಟೆ ರೂಪೇಶ್ ಶೆಟ್ಟಿ ಈ ಪೊರ್ತುಡು ಮಾಹಿತಿ ಕೊರಿಯರು. ಇತ್ತೇನೆ ಮೂಜಿವಾರ ಮುಗಿತಿನ ಸರ್ಕಸ್ ಸಿನಿಮಾ ನನ್ನದ ದಿನಕ್ಲಿಡು ನನ್ನ ಲಾತ ಸಿನಿಮಾ ಟಾಕೀಸ್ ಲೀಡು ಪ್ರದರ್ಶನ ಆಯ್ರೆ ಉಂಡೊಂದು ಆರು ವಿಶ್ವಾಸ ತೋಜಾಯಿರು. ಸರ್ಕಸ್ ಒಂಜಿ ಆರ್ಡಿನರಿ ಸಿನಿಮಾ ಒಂಜಿ ಎಡ್ಡೆ ಸ್ಟೋರಿ ಉಪ್ಪುನ ಒಂಜಿ ಪೊಪ್ಪನ ಇಮೋಷನ್ ತೋಜಾವನ ಒಂಜಿ ಆರ್ಡಿನರಿ ಸಿನಿಮಾ
ಐನಿಗೆ ಎಕ್ಸ್ಟ್ರಾರ್ಡಿನರಿ ಹಿಟ್ ಮಂದು ಕೊರೆ ಐತರ್ಥ ಸರ್ಕಲ್ಸ್ 100% ಮಾತ್ರ ಇಷ್ಟ ಆಪುಂಗ ಬನ ಒಂದು ಕೆಲವರಿಗೆ ಆವು ಒಂಚೂರು ಕಾಮಿಡಿ ಬರ್ತಿ ಒಂಚೂರು ಬೇದ ಬೋರ್ಡ್ ಅಂಚಿನ ಮಾತು ಉಪ್ಪು ಅಡ ಖಂಡಿತ ಕ್ರಮೇಣ ಸಮಯ ಬೋರ್ಡ್ ನಂಗೆ ಹೊರಗಡೆ ಮಾತ್ರ ಚೇಂಜ್ ಮಾಡ್ಬರ್ಕೊಂಡ ಒಂಜಿ ಗಂಜಿ ಉಂಟು ರಪ್ಪ ಬದ್ದು ಬೇತವ ಫುಡ್ ಕೊಡೋದು ತಿನ್ನಲೆ ಬಂಡ ಆಪುಜಿ ಗಂಜಿ ದೊಡ್ಡ ಒಂದು ಚಟ್ನಿ ಬಾವಳು ಒಂದು ಸುಕ್ಕ ಬಾವಳು ಅಂತ ಚೇಂಜಸ್ ಇದೆ ಪರ್ಸೆಂಟೇಜ್ ತೋಣಾಗ ನಮ್ಮ ಸ್ಟೋರಿ ಪರ್ಸೆಂಟೇಜ್ ಒಂದು ಜಾಸ್ತಿ ಮಾಡ್ತಮ್ಮ ಕಾಮಿಡಿ ದುಮ್ಮು ಮಾತು ಎಂಕ್ಲೆಂಚ ಒಂದು ಲವ್ ಸೀನ್ ಅಂತ ಬರೆಯನಾಗ ಆ್ಯಂಡ್ ಕಾಮಿಡಿಯೇ ಮಲ್ಕೊಂಡಿದ್ದ ಬಟ್ ಈ ಸಲ ಎಂಚ ಮಲ್ತದೆ ಹೀರೋಯಿನ್ ಅದನ್ನ ಕನ್ವೆ ಮಲ್ಕೊಡೋದಲ್ಲ ಹೀರೋನೇ ಕನ್ವೆ ಮಾಡ್ಬೋದು ಈಗ ಕಾಮಿಡಿಯನ್ಸ್ ಬೋರ್ಡ್ ನಿಜ ಅಂಚನ ಮಾತ್ರ ಚೇಂಜಸ್ ಮಲ್ದ ಸೊ ಚೇಂಜಸ್ ಆವು ಫ್ಯೂಚರ್ ಡೆಫಿನೆಟ್ಲಿ ನಿಗ್ಲ ಮಾತ್ರ ಸಪೋರ್ಟೆಡ್ ಅವೇ ಡೆಫಿನೆಟ್ಲಿ ಕೊರಡಾವು ಫಸ್ಟ್ ಸಿನಿಮಾಗ ನಾವು ಅಂತ ಖರ್ಚು ಮಲ್ಕೊಡಾವು ಬೊಕ್ಕ ಒಂಜಿದಾದ ಬಂದ ಪ್ರಮೋಷನ್ ಇಂಪಾರ್ಟೆಂಟ್ ಇತ ಜನಕ್ಕೂ ಬರೋದಿಜ್ಜರು ಅಂದು ಕೆಲವರದಾದ ಮೊನ್ನೆ ಸಿನಿಮಾ ಲೈಕ್ ಆಗಿರೋ ಜನ ಬರ್ಕೊಂಡೇ ಇದ್ದಾರೆ ಅವ್ರದ್ದು ಎಂಚಿನೇ ಪ್ರಮೋಷನ್ ಬಂತಿಲ್ಲ ನಮ್ಮ ಎಂಚಿನ ದೆತ್ತೊಂದು ಬಂಡ ಇದು ನವನೇ ಅದು ಫಸ್ಟ್ ಕಾಲ್ ಬಂದಿದ್ದೀವಿ ನಾತಿ ಅವು ಎಂತುಂಡೆ ವಿಚಾರ ಸೊ ಅಂತೇಳಿ ಯಾನ್ ಈ ಸಲ ಪ್ರಮೋಷನ್ ಮಲ್ತೀನಿ ಐಂಬತ್ತೊಂದು ಅದು ಬಂದು ಯಾರು ಪ್ರೀಮಿಯರ್ ಶೋನೇ ಪ್ರಮೋಷನ್ ಮಾಡ್ತೀನಿ ಯಾಕಂದ್ರೆ 51 ಪ್ರೀಮಿಯರ್ ಶೋ ದಾಯ ಬಂದ ಬಂದು ಹೆಂಗೆ ಗೊತ್ತಿದ್ರೆ ನನ್ನ ಸಿನಿಮಾ ಇಟ್ಟು 100% ಜನ ಪುಗರ್ ಜನ 90% ಜನ ಪುಗರ್ ಇರೋದು ಹಿಂಗೆ ಧೈರ್ಯ ಇರ್ತಾರೆ ಬಟ್ ನಮ್ಮ ಆಡಿಯನ್ಸ್ಗೆ ಮಲ್ತೊಂದಿಲ್ಲ ಇಡೆಗ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು